ಸೊ ಇವಾಗ ನಾನು ಕಾಲ್ ಎಲ್ಲ ಫಿನಿಶ್ ಮಾಡಿ ಕೆಳಗೆ ಬಂದಿದ್ದೇನೆ. ಎಂತದು ನಿನ್ನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ವ್ಲಾಗ್ಸ್. ಇವತ್ತು ವೆಡ್ನೆಸ್ಡೇ, ನಮ್ಗೆ ಇಲ್ಲಿ ಕಾಪುದು ಮಾರಿ ಪೂಜೆ. ಸೊ ಇವತ್ತು ಮನೆಯಲ್ಲಿ ಮಾರಿ ಪೂಜೆ ಲೆಕ್ಕದಲ್ಲಿ ಒಂದು ನೀರ್ ದೋಸೆ ಕೋಳಿ ಸುಕ್ಕ ಮಾಡಿದ್ದೇವೆ. ಸೊ ಯಾರೆಲ್ಲ ಉಡುಪಿಯವರಿದ್ದಾರೆ, ಸೊ ನಿಮ್ಗೆಲ್ಲ ಏನೇನ್ ಮಾಡಿದೀರಾ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇಲ್ಲಿ ನೀರ್ ದೋಸೆ ರೆಡಿ ಆಗಿದೆ, ಆಮೇಲೆ ಕೋಳಿ ಸುಕ್ಕ ಆಲ್ರೆಡಿ ಇದ್ರಲ್ಲಿ ಟೇಸ್ಟ್ ಎಲ್ಲ ನೋಡಿ ಆಗಿದೆ. ಶ್ರುತಿ ಅಲ್ಲ ಪಾಪ, ಅವಳಿಗೆ ಹೇಳ್ಬಿಡಿ, ನೀವೇ ನೋಡಿದ್ದು. ಸೊ ಎಂತ ಮಾಡುದ ಶ್ರುತಿ, ಯಾವ್ದಕ್ಕೆ ಹಾಕ್ಲಿಕ್ಕೆ ಇದು? ಎಲ್ಲದಕ್ಕೆ ತುಂಬಾ ಮಸಾಲ ಪರ್ಫೆಕ್ಟ್. ಒಳ್ಳೆದಾಗಿದ ನೀರ್ ದೋಸೆ ಅಂಡ್ ಕೋಳಿ ಸುಕ್ಕ. ಇದೊಂದು ಪೆಂಡಿಂಗ್ ಇತ್ತು ನಿಮ್ಗೆ ತಿನ್ಸು. ಸೊ ಅಮ್ಮನಿಗೆಂತ ನೀರ್ ದೋಸೆ ಒಟ್ಟಿಗೆ ಸೋಯಾಬೀನ್ ಗಶಿ ನೀರ್ ದೋಸೆಗೆ ವೆಜ್ಜಿನವರಿಗೆ. ಸೊ ನಾನ್ ಸಹ ಈಗ ತಿಂತೇನೆ, ನನ್ಗೆ ಸಹ ಹಸಿವು ತಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಹಾ ಅದೇ, ಇವಳು ಬೆಳಿಗ್ಗೆ ನೀರ್ ದೋಸೆ, ನಮ್ಗೆ ತಿಂಡಿ ಸಹ ನೀರ್ ದೋಸೆ, ಬೆಳಿಗ್ಗೆ ಚಟ್ನಿ ಮಾಡಿದ್ದು, ಈಗ ಅದು ಸಹ ತಿಂತಾ ಇದ್ದಾಳೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ಲಿಲ್ಲ. ಹಾ ಮತ್ತೆ ಇನ್ನೊಂದೇನಂದ್ರೆ, ಇವಳು ಎಷ್ಟು ಹುಳಿ ಖಾರ ಹಾಕಿದ್ರೆ ಸಹ ಎಲ್ಲದಕ್ಕೆ ಲಿಂಬು ಹಿಂಡುದು ಅಲ್ವಾ? ಸೊ ಇವತ್ತು ಫ್ರೈಡೆ. ಮೊನ್ನೆ ನಾನು ಟ್ಯೂಸ್ಡೇ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೆ, ಬಟ್ ನಿನ್ನೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದು ರೀಸನ್ ಅಂದ್ರೆ ಫುಲ್ ನಿನ್ನೆ ಇಡೀ ದಿನ ಕರೆಂಟ್ ಹೋಗಿತ್ತು. ಯೂಶ್ವಲಿ ನಮ್ಗೆ ಇಲ್ಲಿ ಟ್ಯೂಸ್ಡೇ ತೆಗಿತಾರೆ ರಿಪೇರ್ ಏನಾದ್ರು ಇದ್ರೆ, ಬಟ್ ನಿನ್ನೆ ಥರ್ಸ್ಡೇ ಗೊತ್ತಿಲ್ಲ, ಮೋಸ್ಟ್ಲಿ ಏನೋ ರಿಪೇರ್ ಇದ್ದಿರಬಹುದು, ತೆಗ್ದಿದ್ರು. ಸೊ ಬೆಳಿಗ್ಗೆ ನಂದು ಮೂಡ್ ಆಫ್ ಆಗಿತ್ತು, ಯಾಕಂದ್ರೆ ನಾನು ತುಂಬಾ ಪ್ಲಾನ್ಸ್ ಇದ್ದಿತ್ತು ನಿನ್ನೆ, ಇದು ಮಾಡ್ಬೇಕು ಅದ್ ಮಾಡ್ಬೇಕಂತ, ಬಟ್ ಒಂದು ಆಗ್ಲಿಲ್ಲ. ಸೊ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನನ್ಗೆ ಇವಾಗ ಒಂದು ಝೂಮ್ ಕಾಲ್ ಇದೆ, ಸೊ ಅದಕ್ಕೆ ಫುಲ್ ರೆಡಿಯಾಗಿ ಈಗ ಕುತ್ಕೊಂಡಿದ್ದೇನೆ. ಆಲ್ಮೋಸ್ಟ್ ಇವಾಗ ಒಂದು 5 ನಿಮಿಷದಲ್ಲಿ ಸ್ಟಾರ್ಟ್ ಆಗ್ಬೋದು. ಸೊ ನಾನ್ ಮತ್ತೆ ಸಿಗ್ತೇನೆ ನಿಮ್ಗೆ. ಸೊ ಇವಾಗ ನಮ್ದು ಕಾಲ್ ಎಲ್ಲ ಫಿನಿಶ್ ಆಗಿದೆ. ಆಕ್ಚುಲಿ ಕಾಲ್ ಫಿನಿಶ್ ಆಗಿ ಒಂದು ಗಂಟೆ ಆಗ್ತಾ ಬಂತು ಆಲ್ರೆಡಿ. ತುಂಬಾ ಹಸುವಾಗ್ತಾ ಉಂಟು. ನನ್ನ ಹಸ್ಬೆಂಡ್ ಶಾರ್ಮಾ ತರಿಸಿದ್ದಾರೆ, ಶಾರ್ಮಾ ಬ್ರೋಸ್ನಿಂದ ಅಲ್ವಾ? ಎಲ್ಲಿದಿ? ಹಾ, ಶ್ರುತಿ ಒಂದು ಲ್ಯಾಕ್ಮಿದು ಬ್ಲೂ ಕಲರ್ ಮಸ್ಕಾರ ಇದೆ, ಅದ್ರದ್ದು ಫುಲ್ ಫ್ಯಾನ್ ಆಗಿದ್ದಾಳೆ. ತೋರಿಸ್ತೇನೆ ನಿಮಗೆ. ಸೊ ತೋರ್ಸು ನಿನ್ನ ಐಲೈನರ್, ಸಾರಿ ಐಲೈನರ್ ಮಸ್ಕಾರಾ. ಸೊ ಮಸ್ಕಾರಾ ತೋರ್ಸು. ಹಾ ಫುಲ್, ನಾನ್ ಫಸ್ಟ್ ಟೈಮ್ ಹಾಕಿದಾಗಿನಿಂದ ಫುಲ್ ಫ್ಯಾನ್ ಆಗಿದ್ದಾಳೆ ಇವಳು ಈ ಮಸ್ಕಾರದ್ದು. ಹೇಗುಂಟು ಶೌರ್ಮಾ? ಸೊ ಸೈಜ್ ಇಷ್ಟೇ ಬರೋದು, ತುಂಬಾ ಸಣ್ಣದುಂಟು ಶೌರ್ಮದ ಸೈಜ್ ಮಾತ್ರ ಅಲ್ಲ? ಮೊನ್ನೆ ಸೇಮಾ? ಸೊ ನಾನಿವಾಗ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗುಂಟು ಅಂತ. ಟೇಸ್ಟ್ ತುಂಬಾ ಒಳ್ಳೆ ಉಂಟು. ಸ್ವಲ್ಪ ಇನ್ನು ಶೌರ್ಮಾ ಸೈಜ್ ಸ್ವಲ್ಪ ದೊಡ್ಡದು ಮಾಡಿದ್ರೆ ಒಳ್ಳೆದಿತ್ತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆ 7 o'clock ಆಗಿದೆ. ನಾವೆಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ಕಟೀಲಿಗೆ. ಜನವರಿಯಿಂದ ನಾವು ಆಕ್ಚುಲಿ ಎವ್ರಿ ಮಂತ್ ಹೋಗ್ತೇವೆ, ಬಟ್ ಲಾಕ್ಡೌನ್ ಇಂದಾಗಿ ಒಂದು 2-3 ತಿಂಗಳಿಂದ ಆಗ್ಲಿಲ್ಲ ಹೋಗ್ಲಿಕ್ಕೆ. ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೇವೆ. ಸೊ ಶ್ರುತಿ ಅವರು ಕೂಡ ಬೇಗ ಎದ್ದಿದ್ದಾರೆ. ಆಕ್ಚುಲಿ ನಾವು ಸಹ ಬೇಗವೇ ಎದ್ದದ್ದು, ಬಟ್ ಶ್ರುತಿ ಅಂತೂ ತುಂಬಾ ಬೇಗ ಎದ್ದಿದ್ದಾರೆ. ಮಲ್ಗುದು ಟೈಮ್ ಪ್ಲಾನ್ ಇದ್ದಂತ ನಾನು ಹೇಳ್ತೇನೆ. ಹೌದದೇ, ಅವಳೇ ಹೇಳಿದ್ದು ನಾನು ಸಹ ಬರ್ತೇನೆ ದೇವಸ್ಥಾನಕ್ಕಂತ. ಏನು ಶ್ರೀಲಕ್ಷ್ಮಿ ಕೊಡ್ತೇನೆ. ಹೌದು, ಈಗ ಮಳೆಗಾಲಕ್ಕೆ ಫುಲ್ ಒಳ್ಳೆ ಗ್ರೀನರಿ ಜಾಸ್ತಿ ಆಗಿದೆ. ಹೌದು, ವೆದರ್ ಸಹ ಒಳ್ಳೇದುಂಟು. ಇವತ್ತು ನಾವು ಹೊರಡುವಾಗ್ಲೇ ಫುಲ್ ಜೋರ್ ಮಳೆ ಬರ್ತಾ ಇದ್ದಿತ್ತು. ತುಂಬಾ ಖುಷಿ ಆಗ್ತದೆ. ಅದೇ, ಎಲ್ಲರದ್ದು ಫುಲ್ ಹೊರಗೆ ಕಾನ್ಸಂಟ್ರೇಷನ್ ಉಂಟು. ಸೊ ನಮ್ದು ಇವಾಗ ದೇವರ ದರ್ಶನ ಎಲ್ಲ ಆಯ್ತು. ಇಲ್ಲಿ ಪೂಜೆ ಕೊಡ್ತೇವೆ ನಾವು, ಅದು ಕೂಡ ಆಯ್ತು.
ಇವಾಗ ರಿಟರ್ನ್ ಹೋಗ್ತಾ ಇದ್ದೇವೆ. ಇವಾಗ ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇಲ್ಲ, ಸೊ ಬೇಗ ಆಯ್ತು ಪೂಜೆ ಎಲ್ಲ, ಮತ್ತೆ ದೇವಿದು ದರ್ಶನ ಕೂಡ ತುಂಬಾ ಒಳ್ಳೇದಾಯ್ತು. ಮತ್ತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಇಲ್ಲಿ ನದಿ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಹರಿತಾ ಉಂಟು. ನಾವು ಇಷ್ಟವರೆಗೆ ಬರುವಾಗ ನಮ್ಗೆ ಅಷ್ಟೊಂದು ನೀರು ಸಿಗ್ತಿರ್ಲಿಲ್ಲ, ಸಮ್ಮರಲ್ಲಿ ಇರೋದಿಲ್ಲ ಅಲ್ಲ, ಬಟ್ ಇವಾಗ ಮಳೆಗಾಲದಲ್ಲಿ ನೋಡ್ಲಿಕ್ಕೆ ತುಂಬಾ ಚಂದ ಆಗ್ತದೆ. ಸೊ ನಾವಿವಾಗ ಇಲ್ಲಿ ಒಂದು ಗೋಶಾಲೆ ಇದೆ, ಅಲ್ಲಿಗೆ ಬಂದಿದ್ದೇವೆ. ಸೊ ನಾವಿವಾಗ ವಾಪಸ್ ಹೋಗ್ತಾ ಇದ್ದೇವೆ. ಇವತ್ತು ಇನ್ನೊಂದು ಸ್ಪೆಷಲ್ ಏನಂದ್ರೆ ನನ್ನ ಹಸ್ಬೆಂಡ್ ನನಗೆ ಫುಲ್ ಸರ್ಪ್ರೈಸ್ ಆಗಿ ಮಲ್ಲಿಗೆ ತಂದಿದ್ದಾರೆ. ಮಲ್ಲಿಗೆ ನಂದು ತುಂಬಾ ಫೇವ್ರೇಟ್. ಸೊ ತುಂಬಾ ಟೈಮ್ ನಂತರ ನಾನು ಸೀರೆ ಎಲ್ಲ ಉಟ್ಟು ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆದದ್ದು. ಸೊ ಮಲ್ಲಿಗೆ ತಂದ್ಕೊಟ್ಟದ್ದು ಫುಲ್ ಖುಷಿ ಆಯ್ತು ನನಗೆ. ಸೊ ನಾವಿವಾಗ ದುರ್ಗಾ ಪರಮೇಶ್ವರಿ ಬಪ್ಪನಾಡು ದೇವಸ್ಥಾನಕ್ಕೆ ಬಂದಿದ್ದೇವೆ. ಹೋಗ್ತಾ ಹೋಗ್ತಾ ಶ್ರುತಿ ಹೇಳಿದ್ಲು ಬರುವಾಗ ಇಲ್ಲಿಗೆ ಸಹ ಹೋಗಿ ಬರುವ ಅಂತ. ಅವಳಿಗೆ ಫುಲ್ ಅವಳ ಸಣ್ಣದಿರುವಾಗಿದ್ದೆಲ್ಲ ನೆನಪು ಬರ್ತಾ ಉಂಟಂತೆ. ಯಾಕಂದ್ರೆ ಅವಳದ್ದು ಮಮ್ಮಿದು ನಿನ್ನ ಅಜ್ಜಿದ್ದು ಮನೆ ಅಲ್ಲ, ದೊಡ್ಡ ಅವಳ ಅಜ್ಜಿ ಮನೆ ಇಲ್ಲೇ ಇದ್ರ ಅಪೋಸಿಟ್ ಅಂತೆ ಮನೆ ದೇವಸ್ಥಾನದ್ದು. ಅವಳು ಮೊದ್ಲು ಸಣ್ಣದಿರುವಾಗೆಲ್ಲ ಇಲ್ಲಿ ಬರ್ತಾ ಇದ್ಲಂತೆ. ಯಾವಾಗ ಸಹ ಇಲ್ಲಿ ಊರಿದ ಟ್ರಿಪ್ ಆಗುವಾಗ ಅಮ್ಮನೊಟ್ಟಿಗೆ ಮತ್ತೆ ದೊಡ್ಡನೊಟ್ಟಿಗೆ ಇಲ್ಲಿ ಬರ್ತಿದ್ದೆ. ಮತ್ತೆ ಜಾತ್ರೆ ಇರುವಾಗ ಸಹ ಇಲ್ಲಿ ತುಂಬಾ ಮಜಾ ಬರ್ತದೆ, ಫುಲ್ ಮೇಳ ಇರ್ತದೆ. ನಾ ಗೋಬಿ ಮಂಚೂರಿಯನ್ ಎಲ್ಲ ತಿಂದ್ವಿ. ಇಲ್ಲಿ ಉತ್ಸವ ಇರ್ತದಲ್ಲ, ವಾರ್ಷಿಕ ಉತ್ಸವ. ಜಲೇಬಿ ಸಲ ಹಾಕಿ ವಾರ್ಷಿಕೋತ್ಸವ ಅವ್ರ ಪೂಜೆ ಮಾಡೋದು, ಇವಳು ಹೊರಗಡೆ ಗೋಬಿ ಮಂಚೂರಿಯನ್ ಜಲೇಬಿ ಎದುರುಂಟೆಲ್ಲ ಫೋಟೋಸ್ ಹಾಕಿದ್ದಾರೆ. ಅದು ನೋಡಿ ಎಲ್ಲ ಬೆಗ್ಗೆ ಬಗ್ಗೆ ತರಿಸಿ ಅಂತ ತಿನ್ನೋದು ಹಾಗೆ ಅವರ ಪ್ರಾಫಿಟ್. ಸೊ ಇವಾಗ ಟೆಂಪ್ಟಿಂಗ್ ಫೋಟೋಸ್ ಹಾಕಿದ್ದಾರೆ. ಅದೇ ದೇವಸ್ಥಾನದಿಂದ ಬರುವಾಗ ಜೋರ್ ಹಸು ಆಗ್ತಿತ್ತು. ನಾವು ಬೆಳಿಗ್ಗೆ ಏನು ತಿನ್ಲಿಲ್ಲ, ನಾನಂತೂ ಏನು ತಿನ್ನಿಲ್ಲ. ಸೊ ಇದು ನಮ್ದು ಪರ್ಮನೆಂಟ್, ಯಾವಾಗ್ಲೂ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಸಾಗರ್ ರತ್ನಕ್ಕೆ ಬರುದು. ಸಾರಿ ಸಾಗರ್ ರತ್ನ, ಸಾಯಿ ಸಾಗರ್. ಹೇಗುಂಟಮ್ಮ? ಮಸ್ತ್ ಉಂಟಾ? ಇವಳನ್ನು ನೋಡು, ಇನ್ಸ್ಟಾಗ್ರಾಮ್